ಸರ್ಕಾರದ ಆದೇಶದಂತೆ ರೈತರಿಗೆ ಸರ್ಕಾರದಿಂದ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಷನ್ ಸಿಸ್ಟಮ್ ಎಂಬ ತಂತ್ರಾಂಶದಲ್ಲಿ ರೈತರು ಆಧಾರ್ ನಂಬರ್, ಬ್ಯಾಂಕ್ ಖಾತಾ ನಂಬರ್ ಮತ್ತು ರೈತರಿಗೆ ಸಂಬಂಧಪಟ್ಟ ಎಲ್ಲ ಕೃಷಿ ಜಮೀನುಗಳ ಸರ್ವೆ ನಂಬರ್ಗಳನ್ನು ದಾಖಲಿಸಬೇಕಾಗಿರುತ್ತದೆ. ಆದ್ದರಿಂದ ಬೈಂದೂರು ತಾಲೂಕಿನ ಸಮಸ್ತ ರೈತರು ನಿಮ್ಮ ಖಾತಾ ಪುಸ್ತಕದ ಪ್ರತಿ, ಆಧಾರ್ ಪ್ರತಿ ಹಾಗೂ ಎಲ್ಲ ಕೃಷಿ ಜಮೀನುಗಳ ಮಾಹಿತಿಯನ್ನು 2 ದಿನದ ಒಳಗಾಗಿ ನಿಮ್ಮ ವ್ಯಾಪ್ತಿಯ ಗ್ರಾಮ ಲೆಕ್ಕಿಗರ ಕಚೇರಿಗೆ ತಲುಪಿಸಿ ಸರ್ಕಾರದಿಂದ ಸಿಗುವ ಸವಲತ್ತುಗಳಿಂದ ವಂಚಿತರಾಗದೆ ಸೂಕ್ತ ದಾಖಲೆಗಳನ್ನು ನೀಡಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಬೈಂದೂರು ತಹಶೀಲ್ದಾರ್ ಶೋಭಾಲಕ್ಷ್ಮಿ ಅವರು ವಿನಂತಿಸಿದ್ದಾರೆ. ಈಗಾಗಲೇ ಸರ್ಕಾರದಿಂದ ಫ್ರೂಟ್ಸ್ ಅಂತೇಳಿ ಒಂದು ಹೊಸ ತಂತ್ರಾಂಶನ ಮಾಡಿರ್ತಾರೆ. ಈ ತಂತ್ರಾಂಶದಲ್ಲಿ ನನ್ನ ಬೈಂದೂರು ತಾಲೂಕಿನ ಎಲ್ಲ ಸಮಸ್ತ ರೈತರು ಸಹ ಕೃಷಿ ಹೊಂದಿರುವಂಥದ್ದು ದಾಖಲೆಯನ್ನು ಅಂದರೆ RTC ಆಗಿರ್ಬೋದು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಹಿಂದೆ ಇವತ್ತೇ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀಡಬೇಕಾಗಿ ಈ ಮೂಲಕ ನಾನು ಕೋರ್ಕೊಳ್ತಾ ಇದ್ದೀನಿ. ಸುಮಾರು ಮಕ್ಕಳ ಶಿಕ್ಷಣ ಆಗಿರ್ಬೋದು, ರೈತರಿಗೆ ಸಿಗುವಂತಹ ಗೊಬ್ಬರ ಆಗಲಿ, ಆ ವಿಚಾರದಲ್ಲೇ ಆಗಲಿ ಎಲ್ಲ ರೈತರಿಗೆ ಸಿಗುವಂತಹ ಸಕಲ ಸೌಲಭ್ಯದಿಂದ ವಂಚಿತರಾಗುವುದನ್ನು ತಪ್ಪಿಸಲು ಸರ್ಕಾರ ಈ ಫ್ರೂಟ್ಸ್ ಎಂಬ ತಂತ್ರಾಂಶನ ರೂಪುಗೊಂಡಿರುತ್ತದೆ. ಹಾಗಾಗಿ ನನ್ನ ತಾಲೂಕಿನ ಎಲ್ಲ ಸಮಸ್ತ ರೈತರು ಹಿಂದೆ ತಮ್ಮ ದಾಖಲೆಗಳನ್ನು ತಮ್ಮ ವಿಭಾಗದ ವಿಲೇಜ್ ಅಕೌಂಟೆಂಟ್ಸ್ ಹಾಗೂ ಪಂಚಾಯಿತಿಗಳಲ್ಲೂ ಸಹ ನಾನು ಪ್ರಚಾರ ಮಾಡಿರ್ತೀವಿ, ಅಲ್ಲಿ ಕೂಡ ನೀಡಲು ಕೋರ್ಕೊಳ್ತಾ ಇದೆ. ರವಿರಾಜ್, ವಿಪೋ ನ್ಯೂಸ್, ಬೈಂದೂರು.